ವಿಟ್ಲದ ಕುಂಡಡ್ಕರ್ ಶ್ರೀ ವಿಷ್ಣುಮೂರ್ತಿ ದೇವರಾಜ ಸ್ಥಳ ಬದಿಕೆರೆ ಸಾನ್ನಿಧ್ಯದಲ್ಲಿ ಜಲರೂಪಿ ಶ್ರೀ ಮಹಾವಿಷ್ಣು, ಶ್ರೀ ಗಂಗಾದೇವಿ ಮತ್ತು ನಾಗದೇವರ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವೇದಮೂರ್ತಿ ರಘುರಾಮ ತಂತ್ರಿಗಳ ನೇತೃತ್ವದಲ್ಲಿ ಬೆಳಿಗ್ಗೆ ಗಣಪತಿ ಹವನ, ಜಲರೂಪಿ ಶ್ರೀ ಮಹಾವಿಷ್ಣು, ಶ್ರೀ ಗಂಗಾದೇವಿ ಮತ್ತು ನಾಗದೇವರ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಕಾರ್ಯ ನಡೆಯಿತು. ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದ ಮಾಣಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು, ಹಿಂದೂ ಧರ್ಮದ ಪಾವಿತ್ರ್ಯತೆಯನ್ನ ಉಳಿಸಿಕೊಂಡು ಹೋದ್ರೆ ಅದು ನಮ್ಮನ್ನ ಉಳಿಸುತ್ತದೆ. ಸಮಾಜದಲ್ಲಿರುವ ಋಣಾತ್ಮಕ ಅಂಶಗಳು ಧಾರ್ಮಿಕತೆಯ ಮೂಲಕ ಪರಿವರ್ತನೆಯಾಗ್ತದೆ. ಸಮಾಜ ಹಾಳಾಗಿಲ್ಲ, ಅದನ್ನ ನೋಡುವ ನಮ್ಮ ಮನೋಭಾವ ಬದಲಾಗಬೇಕು. ದೇವರ ಮುಂದೆ ನಾವೆಲ್ಲರೂ ಸೇವಕರಾಗಿ ಇರುವುದರಲ್ಲಿ ಸಂತೃಪ್ತತೆ ಇದೆ ಎಂದು ಹೇಳಿದ್ರು. ಗ್ರಹಿಣಿಯಪ್ಪು ಅತ್ತಂಡ ಜ್ಞಾನಿಲು ವಿದ್ಯಾವಂತರು ಪೂರ ಬುದ್ಧಿಜೀవులు ఇచ్చినంచిన ఈ మన్నడు ఇని మూజి వ్యత్యాసాలు ఈ సమాజడావను ಒಂಜಿ ಸಾಧು ಸಂತೇರ್ನ ನೆಲೆಗಟ್ಟೆ ವೈಪರೀತ್ಯ ಅಂಡ ಸಮಾಜಗಾಪ ಬ್ರಾಹ್ಮಣ್ಯ ಇಡೀ ಬ್ರಹ್ಮತ್ವನ ಪರಿಶೋಧನೆ ಮಂತಿನಂಚಿನ ಬ್ರಹ್ಮತತ್ವದ ನೆಲೆಯನ್ನು ವೇದ ಅಧ್ಯಯನ ಮಂತಿದ್ದು ಪಂಡಿತ ಪಾಮರಿರಾದ ಬರ್ಯಾತ್ ಯಜ್ಞ ಬೇತೆ ಬೇತೆ ಧಾರ್ಮಿಕ ವಿಧಿವೈನಾಡಾಪನಂಚಿನ ವೈಪರಿ ವಿಟ್ಲ ಅರಮನೆಯ ಜನಾರ್ದನ ವರ್ಮಾರಸರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶುಭ ಹಾರೈಸಿದ್ರು. ಈ ಮೂಲ ಸ್ಥಾನದಲ್ಲಿ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮಗಳು ಸುಗಮವಾಗಿ ನೆರವೇರುವಂತೆ ಖಂಡಿತವಾಗಿ ಭಗವಂತನ ಅನುಗ್ರಹಿಸ್ತಾನೆ ಎಂಬ ಭರವಸೆ ನನಗಿದೆ. ಇನ್ನು ಈ ಸ್ಥಳಕ್ಕೆ ವಿಶೇಷವಾದ ಕಾರಣಿಕವಿದೆ. ಮಹರ್ಷಿಗಳು, ಮುನಿಗಳು ಎಲ್ಲ ಅವರೇ ಪಾದಧೂಳಿಯಿಂದ ಪವಿತ್ರಗೊಳಿಸಿದ ಈ ನೆಲದಲ್ಲಿ ವಿಶೇಷವಾದ ದೇವರ ಸಾನ್ನಿಧ್ಯವು ಅಲ್ಲಿ ಇರುತ್ತದೆ. ದೇವರಿಗೆ ಪ್ರೀತಿ, ಮಹರ್ಷಿಗಳು ಅವರನ್ನು ಯಾರೂ ಧ್ಯಾನಿಸುವವರು ದೇವರನ್ನು, ಮುನಿಗಳು ಅಥವಾ ಋಷಿಗಳೆಲ್ಲ ಅಂಥವರಲ್ಲಿ ಬಹಳ ಪ್ರೀತಿ. ಅಂಥ ಸ್ಥಳದಲ್ಲಿ ಯಾವಾಗಲೂ ಮಹಿಮೆ ಇದ್ದೇ ಇರುತ್ತದೆ. ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷ ವಸಂತ್ ಶೆಟ್ಟಿ ಬೆಳ್ಳಾರೆ, ಪಾಂಡೇಲಗುತ್ತು, ಪುತ್ತೂರು ರೋಟರಿ ಕ್ಲಬ್ ಅಧ್ಯಕ್ಷ ಜಯಂತ ನಡುಬೇಲು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ವೇಣುಗೋಪಾಲ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ದಯಾನಂದ ಶೆಟ್ಟಿ ಉಚ್ಚಿರೆಮಾರು, ಕೋಶಾಧಿಕಾರಿ ಚಂದ್ರಹಾಸ್ ಶೆಟ್ಟಿ ಪಿಲಿಂಜ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.